ಒಂದು ಡೇಟ್ ಬೈದಿದ್ರು ಎಲ್ಲ ರಿಲೀಸ್. ಸೊ ಇಂಗನ ಫಿಲ್ಮ್ ನಿರ್ಮಾಪಕರ ಕರುಣಾಕರ ಶೆಟ್ಟಿ, ನಮ್ಮ ಆರ್ಟ್ ಡೈರೆಕ್ಟರ್ ವಿಲ್ಪಿಯಾಮ್, ಹೀರೋಯಿನ್ ಪೂಜಾ ಶೆಟ್ಟಿ, ನಾನು ಡೈರೆಕ್ಟರ್ ರಂಜಿತ್ ಸುವರ್ಣ. ಸೊ 2 ವರ್ಷ ಬಾರಿ ಒಂದೇ ಬರ್ತದೆ. ಇನ್ನೊಂದು ವಿಶೇಷವಾಗಿ ಒಂದು ತುಳು ಸಿನಿಮಾ ಹೊರಡು ಬಂದ್ರೆ ಬಾರಿ ಬಂಗ ಬರ್ತ ಒಂದು ಸಿನಿಮಾ ಮಾತ್ರ. ಸೊ ಎಲ್ಲ ರಿಲೀಸ್ ಆಗುಂಟು. ಒಂದು ಖುಷಿ ನಿಟ್ಟಿನೊಟ್ಟಿಗೆ ಪತ್ರಿಕೆ ಬಂದ ಒಂದು ಇಲ್ಲೇ ಪ್ರೆಸ್ ಮೀಟ್ ಮಾಡ್ತದಲ್ಲ. ಸೊ ಜನಕ್ಕೆ ರೀಚ್ ಆಗ್ತಿನ ಉದ್ದೇಶ ಇದೆ. ಅದೆಲ್ಲ ಕಾಂಡ ನಮ್ಮ PVR ನವೆಂಬರ್ 8 ಫಸ್ಟ್ ಶೋ ಪ್ರೀಮಿಯರ್ ಶೋ ನಡೆಯೋದು. ಈಗ ಮಾತೆಲ್ಲ ಬರ್ತದೆ ಎಂಗಳೊಟ್ಟಿಗೆ ಸೇರೋದು ಒಂದು ಹೊಸ ಪ್ರಯತ್ನ ಆಗಿ ಇಲ್ಲಿಗೆ ಕರ್ನಾಟಕ ಬಲ ಬರ್ತಿಲ್ಲಕ್ಕೆ ಮಂದ್ಕೊಡು. ಸೊ ಈ ಪಿಕ್ಚರ್ಗೆ ನಮ್ಮ ಕನ್ನಡದ ಮ್ಯೂಸಿಕ್ ಡೈರೆಕ್ಟರ್ ಟಾಪ್ ರವಿ ಬಸ್ತೂರು ಮ್ಯೂಸಿಕ್ ಮಾಡಿದೆ. ಸೊ ಅದಕ್ಕೆ ಡೀಟೇಲ್ ಪೂರ ಅನಿಕ್ಲೆ ಬರೆದು ಕೊಡ್ತಾನೆ. ವಿಶೇಷ ಬಂದ ಅವನಿಗೆ ಸ್ವಲ್ಪ ಸಲ ಗ್ರಾಫಿಕ್ಸ್ ವಿಚಾರ ಮಾಡಿದೆ ಎಂಬುದು ಅಂದ್ರೆ ಇಂಟೀರಿಯರ್ಸ್ ಎಲ್ಲ ಸೇಲ್ ಆಗ್ತದೆ. ಸುಮಾರು ಹಾರ್ಡ್ ವರ್ಕ್ ಮಾಡ್ತೀನಿ ಸಿನಿಮಾ. ಸೊ ಒಂದು ಇಲ್ಲೇ ಬೇಜಾರು ನೋಡ್ತದೆ ಯಾಕಂದ ಈತ ಭಂಗ ಬರ್ತದೆ ಎಂಕ್ಲು ಒಂದು 2 ವರ್ಷ ಮಾಡ್ತದೆ ಎಂಕ್ಲೆ ಕುಟ್ಲದ ಇದೇ ಇರ್ತದೆ. ಸೊ ಅವಂತ ಇಲ್ಲಿ ಬೇರೆ ತಮಿಳ್ ಸಿನಿಮಾದ ಅವರ ಇಂಗ್ಲ ಪಿಕ್ಚರ್ ವ್ಯಾಲ್ಯೂ ಚಾನಲ್ ಕಾದಲ್ಲ ತುಳು ಭಾಷೆ ಲೋಕಲ್ ಸಿನಿಮಾ ಅದೆಲ್ಲ ಇಂಗ್ಲಿಷ್ ಥಿಯೇಟರ್ ಕೊಚ್ಚೆ 3 ವಾರ ನಿಂಚ ಸೆನ್ಸರ್ ಸರ್ಟಿಫಿಕೇಟ್ ಬಲಿಬೇಕು. ಯಾಕಂದ್ರೆ ಬಲಿ ಬರ್ತಲ್ಲ ಇಂಗ್ಲ ಒಂದು ಹೊಸ ಪ್ರಯತ್ನ ಅವಕಾಶ ಟಿಕೆಟ್ ನನಗೆ ಬೇಜಾರು ಬರ್ತದೆ. ಬೇರೆ ನಂಬುದು ಏನು ಖಾಲಿ ಮಲ್ಟಿಪ್ಲೆಕ್ಸ್ ಸಿನಿಮಾ ಬಿಡೋದಿಲ್ಲ. ಸೊ ಬೆಳ್ತಂಗಡಿ ಟಿಕೆಟ್ అది ఒక కార్క రాధిక టికెట్ కుట్లారే మెయిన్ సెంటర్ ఇంకే ತುಳು ಪಿಕ್ಚರ್ಗೆ ಇಂಚಿನ ಪರಿಸ್ಥಿತಿ ಬೈದಿದೆ. ಸ್ಟ್ರೈಕ್ ಮಾಡ್ಬೇಕ ಬಂದ ಎಲ್ಲೂ ಸ್ಟ್ರೈಕ್ ಮಾಡಿದ್ರೆ ಬೇಟೆ ಪಿಕ್ಚರ್ ತಗೊಂಡು ಥಿಯೇಟರ್ ಬರೋದು ಐಲ್ಲ ಬಂದು ಮಾತಾಡುವಾಗ ಕಿತ್ತೂರುಕು ಥಿಯೇಟರ್ ಇದ್ದಾಕ. ಸೊ ಅವೊಂದು ಕಾರಣಕ್ಕೋಸ್ಕರ ಹಿಂಗೆ ಓಲ ಆಕ್ಷನ್ ತಂದಲ್ಲ ತೋರ್ ಪಿಕ್ಚರ್ ತುಕ್ಕ ಒಂಜಿ ವಾರ ಬಿಡ್ತು ಅನ್ನೋಲ್ಲ ತಿಕ್ಕುನ ಮಕ್ಕಳಿಗೆ ನಂಬಿಕೆ ಉಂಟು. ಸೊ ದಾರಿದ್ರನ ನಿಖಲ ಮಾತು ಇಕ್ಕಂಡೆ ಪ್ರೋತ್ಸಾಹ ಮಾಡಿದ್ದಾರೆ. ಬಟ್ ಇದೀಗ ಕೂಡ ನಿಖಲ ಪ್ರೋತ್ಸಾಹ ಮಸ್ತ್ ಇಂಪಾರ್ಟೆಂಟ್ ಆಗಿ ಎಲ್ಲ ಹಿಂಗ 2 ವರ್ಷದ ಹಿಂದ ಬಂದ ಬೈದ ಎಲ್ಲ ವಿಜಯಗಳು ಮಾತಾಡಿಲ್ಲ ನಾನು ಪ್ರೀತಿ ಸ್ವಾಗತ ಮಾಡ್ತಿದ್ದಿಲ್ಲ. ದಯವಿಟ್ಟು ಮಾತಾಡಿಲ್ಲ ಕಾಂಡ ಬರ್ತದೆ ಪ್ರೋತ್ಸಾಹ ಮಾಡ್ಕೊಡು. ಹೊರಮರಕ್ಕೆ ಇನ್ನೊಂದು ಸ್ಟಾರ್ಟ್ ಆಗ 9:15 ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ ಫಸ್ಟ್ ಇರ್ತದೆ ಒಂಥರ ಮಜಾ ಉಂಟು ಸರ್. ಸ್ಟಾರ್ಟಿಂಗ್ ಡಂಪ್ ಮಾಡ್ಬಿಟ್ಟು ಫಸ್ಟ್ ಬೇಗನೆ ಮಾಡ್ತಿದ್ದಾರೆ ಸರ್. ಇಷ್ಟೇ ಬರ್ತದೆ ನಮ್ಮ ನಟರಾಜ್ ಥಿಯೇಟರ್ ಉಂಟು, ಕಲ್ಪನಾ ಉಂಟು, ಪ್ಲಾನೆಟ್ ಉಂಟು, 53 ಬಿದ್ರೆ, ಸುಳ್ಯ, ಪುತ್ತೂರು, 7 ಎನ್ಮ ಥಿಯೇಟರ್ ಉಂಟು ಸರ್. ఒక మామూలు మల్టీప్లెక్స్ ప్లానెట్, ಉಡುಪಿ ಕಲ್ಪನಾ, ಪುತ್ತೂರು ಅರುಣ, ಸುಳ್ಯ ಸಂತೋಷ್, ಕಾಸರಗೋಡು ಸಿನಿಕೃಷ್ಣ, ఒక 3 ಬಿದ್ರೆ ಅಮರಶ್ರೀ, ಸುರತ್ಕಲ್ ನಟರಾಜ್, ಐನಾಕ್ಸ್ ಮಾಮೂಲಿ ಮಲ್ಟಿಪ್ಲೆಕ್ಸ್. ಇದು ಆಕ್ಚುಲಿ ಮೂಜಿ ವಾರ ತುಂಬಾ ಅನೌನ್ಸ್ ಮಾಡ್ತಿತ್ತ. ಸೊ ಎಂಕುಲು ಹೆಂಗೆ ತುಂಬಾ ರಡ್ಡು ಸಿನಿಮಾಗೆ ಅವಕಾಶ ಮಂತ್ಕೋರಿ ಅಬುಲ್ಲ ಮತ್ತೆ ಕಷ್ಟಪಟ್ಟು ಮಂತಿರ್ತೇವೆ ಅಮಸರ ಬರ್ತಾರೆ ಮತ್ತೆ ಒಂದು ಯುದ್ಧ ಎಂಕ್ಲಾಕ್ಲೇ ಮಂತ್ಕೋರಿ ಬಟ್ ಎಂಕ್ಲೆ ಕಣಗೆ ಇರಲಿಕ್ಕೆ. ಸೊ ಹೆಂಗೆ ನಾನು ಬಂದ ಎಂಕುಲು ಸೆನ್ಸರ್ಸ್ ಆಫ್ ಟಿಕೆಟ್ ಪ್ರತಿಯೊಂದು ಥಿಯೇಟರ್ ತಗಲಿಲ್ಲ ಕಡಪುಡ್ದ ಈ ಮಿಡ್ಲಿ ತಮಿಳ್ ಪಿಕ್ಚರ್ ಬರ್ತಿದೆ ಅವರ ಅವು ಕಲೆಕ್ಷನ್ ಉಂಟು ಅವು ಎನ್ನುಂಟು ಬಟ್ ಹೆಂಗಾಯ್ತಾ ದಾದೊಂದು ಗೊತ್ತು ಬಟ್ ಅವನಿಗೆ ಶೇರ್ ಮಾಡ್ಕೊಂಡ್ರೆ ಖುಷಿ. ಸೊ ಅಂಚಾದ ಏನಿರಲ್ಲ ಹೊರತು ಎಂಟು ಸಿನಿಮಾ ಅಂತ ಬಂದು ಖುಷಿ ಎಂಗ್ಲ ಎಂಟು ಟೀಮ್ ಉಂಟು. ಸೊ ಜನಕ್ಲ ಎಂಚ ರಿಸೀವ್ ಮಾಡ್ತಾರೆ ಒಂದು ಎಲ್ಲ ತುದು ಗೊತ್ತಾಗ್ತದೆ. ಪೂರಾ ಸ್ಕ್ರೀನ್ ಜೀವನ ದಿನಕ್ಕೆ ಪರ್ಟಿಕ್ಯುಲರ್ 8 ಶೋ ಬಂದು ಶೋಸ್ ಲೆಕ್ಕ ಕೊಡ್ತಾರೆ. ಬಟ್ ಸಿಂಗ್ ಅವೇ ಜನಕ್ಕೂ ಹೆಚ್ಚು ರೆಸ್ಪಾನ್ಸ್ ಬೈತಾನೆ ಶೋಸ್ ಕೂಡ ಜಾಸ್ತಿ ಮಾಡ್ಬೋದು. ಸೊ ಆನ್ಸರ್ ಭೈರವ ಮಾತರಿಗೆ ನಮಸ್ಕಾರ. ನಾನು ಪೂಜಾ ಶೆಟ್ಟಿ. ರಂಜಿತ್ ಸರ್ ಮಾತಾಡಿದ ಥಿಯೇಟರ್ ಈ ಸಮಸ್ಯೆ ಕುಂತ ಬೇರೆ ಒಳ್ಳೆತರ ಪ್ರಾಬ್ಲಮ್ ಇರ್ಲಿಕ್ಕಿದ್ದಿಲ್ಲ ಬಟ್ ಜನಕ್ಕಲ್ಲ ಟ್ರೈಲರ್ ತುಂಬ ಮಸ್ತ್ ರೆಸ್ಪಾನ್ಸ್ ಎಟರ್ನಿಟಿ ಬಂದಿತ್ತು. ತುಳುದ ಮಾರ್ಕೆಟಿಂಗ್ ಸೀಮಿತ ಒತ್ತೊಂದೇ ಬಾಕಿ ದಕ್ಕಲ್ಲ ಎಟರ್ನಿಟಿ ರೆಸ್ಪಾನ್ಸ್ ಮಾಡ್ಕೊಂಡಿಲ್ಲ. ಕನ್ನಡ ಇಂಡಸ್ಟ್ರಿ ದಕ್ಕಲ್ಲ ಅವಳು ತಿರೈ ದಕ್ಕಲ್ಲ ಅವಳು ಎಟರ್ನಿಟಿ ಡೆಕೋರೇಟ್ ಇರ್ತಿದ್ದೆ. ಸೊ ಐನಂತ ಬೇಗ ಬೇರೆ ಕಡೆಟ್ಲ ರಿಲೀಸ್ ಮಾಡ್ಕೊಂಡು ಪ್ಲಾನ್ ಇಲ್ಲ. ಒಂಜಿ ಸರ್ ಪಂಡ್ಲಕನೆ ಬೇರೆ ಪಂಡಕ್ಕೆ ಒಂಜಿ ಮೇನ್ ಥಿಯೇಟರ್ ಬಂದು ಗುಡ್ಲರ್ ಟಿಕೆಜಿ ಅವ್ರು ಜಾಯ್ನ್ ಬೇಗ ನೆಕ್ಸ್ಟ್ ವೀಕ್ ಪ್ರಾಬಬ್ಲಿ ವೆಯ್ಟ್ ಮಾಡ್ಕೊಂಡ್ಬಿಡ್ಲ ಟಿಕ್ಕೊಂಡು ಬಂದೆ ಅವೇನ್ ಮುಂದೆ ಐ ಗೆಸ್ ಇಂಗ್ಲಿಗೆ ಉಮೇಲ್ ಒಂಜಿ ಬಾರಿ ಒಂಜಿ ಎಕ್ಸ್ಪೆಕ್ಟೇಷನ್ ಹೈ ಎಕ್ಸ್ಪೆಕ್ಟೇಷನ್ ಈ ರೀತಿ ಹಾಕಿ ಬರೋದಿಲ್ಲ. ಮತ್ತೆ ಹೊಸ ಎಲಿಮೆಂಟ್ಸ್ ಪಾರ್ವೆ ಇಂಗುಲು ಉಮೇಲೆ ಗ್ರಾಫಿಕ್ಸ್ ಅವಡು ಒಯ್ದು ಕಾಂಪ್ರಮೈಸ್ ಮಲ್ಪಂದೆ
ಪುನೀತ್ ರಾಜ್ಕುಮಾರ್ ಸರ್ ಪದ್ಯ ಬಂದಿದೆ ಮ್ಯೂಸಿಕ್ ಅವಡು ಗ್ರಾಫಿಕ್ಸ್ ಅವರು ವೈಟ್ಲ ಕಾಂಪ್ರಮೈಸ್ ಮಲ್ಪಂದೆ ಬಾರಿ ಜೊತೆ ರೀತಿ ಫಿಲ್ಮ್ ಬೈದಿದೆ ಉಮೇಶ್ ವಿಚಾರ್ ಸರ್ ಮೇಡ್ ಫಸ್ಟ್ ಟೈಮ್ ಹೀರೋ ಆದ ಮಲ್ಲೆ ಅಂಚಿನ ಕಾಮಿಡಿದ ಮಾತ ಆರ್ಟಿಸ್ಟ್ ನಕುಲ್ಲೇ ನಮ್ಮ ಮೇನ್ ದಿಗ್ಗಜ ನಕುಲ್ಲ ಬಟ್ ಮುಲ್ಪ ಒಂಜಿ ಟ್ರೆಂಡ್ ಸೆಕ್ಟರ್ ಮಾತಾಡ ಇಚ್ಚಿನ ಫಿಲ್ಮ್ ತುಂಬರೆ ಮತ್ತೆ ಕೆಲವರು ತೋಪುಜೆ ಸೊ ಅಂಚ ಮಾತ ಆರ್ಟಿಸ್ಟ್ ನಕುಲ್ಲ ಫಿಲ್ಮ್ ಮಾಡಿ ಒಯ್ಕ ಲ್ಯಾಕ್ ಉಂಟು ಜೀವನ ಅಂಚ ಅದು ಇದಕ್ಕೆಲ್ಲ ಸಪೋರ್ಟ್ ಕೊಡು ಮೇಡಮ್ ಇದಕ್ಕೆಲ್ಲ ಬೆಂಬಲ ಇಚ್ಚಿನ ಓಟ್ಗಳು ನಮಗೆ ಬರೋ ಚಾನ್ಸ್ ಇದೆ. ಥ್ಯಾಂಕ್ ಯು. ಕ್ವಶನ್ ಹೋಗಿ ಫ್ರೈಡೇ ಟ್ರೈಲರ್ ರಿಲೀಸ್ ಆಗ್ತದೆ. ಸೊ ಶಾರ್ಟ್ ಟೈಮ್ 10 ಲಕ್ಷ ಜನ ಚಿಲ್ಲರೆ ಟ್ರೈಲರ್ ನೋಡ್ತಾರೆ ಆಲ್ರೆಡಿ. ಸೊ ತುಳು ಸಿನಿಮಾ ನಾಲ್ಕು ಬೇಗ ರೀಚ್ ಆಗ್ಬಿಡನೆ ಮಸ್ತ್ ಬಂಗ ಸರ್ ಕೊಟ್ಟಾಗ. ಸೊ ದಾದ ಕ್ವಶನ್ ಇತ್ತು ನನಗೆ ಥ್ಯಾಂಕ್ಸ್ ಎಲ್ಲ ಮಾತಾಡ್ರೆ ಬಲ್ಲೆ ಫಸ್ಟ್ ಒಮ್ಮೆ ಮಾತಾಡ್ರೆ ಬಾ ಪ್ಲೀಸ್.